13ನೇಯ ಉಡುಪಿ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನ ಜನವರಿ 13 ಮತ್ತು 14ರಂದು ಮುನ್ಕೂರು ಶ್ರೀ ದುರ್ಗಾ ಪರಮೇಶ್ವರಿ ದೇಗುಲದ ನಾನಾ ಪಾಟೇಕರ್ ಸಭಾಂಗಣದ ನಂದಳಿಕೆ ವರಕವಿ ಮುದ್ದಣ್ಣ ವೇದಿಕೆಯ ಮುನ್ಕೂರು ನರಸಿಂಗ ಕಾಮತ್ ಸಭಾಂಗಣದಲ್ಲಿ ನಡೆಯಲಿದೆ. 2 ದಿನಗಳಲ್ಲಿ ಮುನ್ಕೂರು, ಇನ್ನ, ಸಚ್ಚರಿಪೇಟೆ ಹಾಗೂ ಪಲಿಮಾರು ಶಾಲೆಗಳ ವಿದ್ಯಾರ್ಥಿಗಳ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಜೊತೆಗೆ ಜಿಲ್ಲೆಯ ವಿವಿಧ ಕಲಾವಿದರ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮೇಳೈಸಲಿದೆ. ಈ ಬಗ್ಗೆ ಸುದ್ದಿಗೋಷ್ಠಿಯಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ನ ಜಿಲ್ಲಾಧ್ಯಕ್ಷ ನೀಲಾವರ ಸುರೇಂದ್ರ ಅಡಿಗ ಮಾಹಿತಿ ನೀಡಿದರು. ಜನವರಿ 13ರ ಬೆಳಗ್ಗೆ ಉದ್ಘಾಟನೆ ಮುಗಿದ ಬಳಿಕ ಮುನ್ಕೂರಿನ ಸರಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳಿಂದ 11:30ಕ್ಕೆ ಇನ್ನ ಎಂವಿ ಶಾಸ್ತ್ರಿ ಪ್ರೌಢಶಾಲೆಯ ವಿದ್ಯಾರ್ಥಿಗಳಿಂದ ಹಾಗೂ ಮಧ್ಯಾಹ್ನ 1:15ಕ್ಕೆ ಪುಸ್ರಾಲು ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿದೆ. ಜನವರಿ 14ರ ಬೆಳಗ್ಗೆ 9ರಿಂದ ಕಾರ್ಕಳದ ಪ್ರಸಿದ್ಧ ಗಾಯಕ ಯೋಗೇಶ್ ರಾಧಾಕೃಷ್ಣ ಕಿಣಿ ಅವರಿಂದ ಉದಯರಾಗ, ಮುನ್ಕೂರಿನ ಆಶ್ರಯ ಬಾಲವಾಡಿಯ ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿದೆ. ಬೆಳಗ್ಗೆ 10ರ ಬಳಿಕ ಬೋಳಕೋಡಿ ನಿಟ್ಟೆ ಡಾಕ್ಟರ್ ಶಂಕರ ಅಡ್ಯಂತಾಯ ಹಿರಿಯ ಪ್ರಾಥಮಿಕ ಶಾಲಾ ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ, 11:30ರ ಬಳಿಕ ಸಚ್ಚರಿಪೇಟೆ ಲಯನ್ಸ್ ಶಾಲಾ ವಿದ್ಯಾರ್ಥಿಗಳಿಂದ ಚಂಡೆ ಮತ್ತು ಸಿಂಗಾರಿ ಮೇಳ, ಕಂಸಾಳೆ ನೃತ್ಯ ಪ್ರದರ್ಶನಗೊಳ್ಳಲಿದೆ. ಸಂಜೆ ಸಮಾರೋಪದ ಬಳಿಕ ಮುನ್ಕೂರಿನ ವಿಶ್ವ ಯುವ ಬ್ರಾಹ್ಮಣ ಬಳಗದವರಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಲಿದೆ. ಬೆಳಗ್ಗೆ 8:30ಕ್ಕೆ ಪ್ರಾರಂಭಿಸಿ ಒಂದು ಮೆರವಣಿಗೆ ನಡೆಯುವಂಥದ್ದು. ಈ ಬಗ್ಗೆ ಹೆಚ್ಚಿನ ವಿವರಗಳನ್ನು ನಾವು ಆ ಮಾಹಿತಿಯಲ್ಲಿ ನೀಡಿದ್ದೇವೆ. ಈ ಸಲ ಸಮ್ಮೇಳನ ಅಧ್ಯಕ್ಷರಾಗಿ ವಿಮರ್ಶಕರು, ಕಾದಂಬರಿಕಾರರು ಮತ್ತು ಸಾಹಿತ್ಯ ಕ್ಷೇತ್ರದಲ್ಲಿ ತನ್ನದೇ ಆದಂತಹ ಛಾಪ ಮೂಡಿಸಿದವರು, ಒಂದು 70ಕ್ಕೂ ಹೆಚ್ಚು ಪುಸ್ತಕಗಳನ್ನು ಪ್ರಕಟಿಸಿದ ಚಿರಪರಿಚಿತರಾಗಿರುವಂತಹ ಡಾಕ್ಟರ್ ಜನಾರ್ದನ್ ಅಧ್ಯಕ್ಷರಾಗಿ ಮಾಡಿದ್ದೇವೆ. ಸಮ್ಮೇಳನ ಉದ್ಘಾಟನೆಯನ್ನ ನಮ್ಮ ಸಚಿವರು ಮತ್ತು ಉಸ್ತುವಾರಿ ಸಚಿವರಾದ ಜಯಮಾಲ್ ಅವರು ಉದ್ಘಾಟನೆ ಮಾಡಲಿದ್ದಾರೆ. ಆಮೇಲೆ ಪುಸ್ತಕ ಪ್ರದರ್ಶನದ ಸಾಂಸ್ಕೃತಿಕ ಕಾರ್ಯಕ್ರಮ ಉದ್ಘಾಟನೆ ಸುನೀಲ್ ಕುಮಾರ್ ಅವರು, ದಿನಕರ್ ಬಾಬು ಹೀಗೆ ಇದ್ದಾರೆ. ಆಮೇಲೆ ಕಳೆದ ಸಲ ಸಮ್ಮೇಳನ ಅಧ್ಯಕ್ಷರಾಗಿದ್ದಂಥ ಡಾಕ್ಟರ್ ಎಚ್ ಶಾಂತಾರಾಮ್ ಅವರು ನಿಕಟಪೂರ್ವ ಸಮ್ಮೇಳನ ಅಧ್ಯಕ್ಷರಾಗಿದ್ದಾಗ ಅವರು ಮಾತನಾಡ್ತಾರೆ. ಮತ್ತು ಈ ಸಲ ನಾವು ನಾರಾಯಣಮೂರ್ತಿ ಅವರು ಶತಮಾನೋತ್ಸವ ಕಾರ್ಯಕ್ರಮ, ನಾವು ಕಳೆದ ವರ್ಷ ಗೋಪಾಲಕೃಷ್ಣನಿಗೆ ಶತಮಾನೋತ್ಸವ ಕಾರ್ಯಕ್ರಮ ಮಾಡಿದಾಗ ಅವರ ಹೆಸರಿನಲ್ಲಿ ಪ್ರಶಸ್ತಿ ಕೊಟ್ಟಿದ್ದೀವಿ. ಈ ಸಲ ಭಾಗವತ ನಾರಾಯಣಮೂರ್ತಿ ಅವರು ನಮ್ಮ ಯಕ್ಷಗಾನ ಕ್ಷೇತ್ರದಲ್ಲಿ ಸಾಕಷ್ಟು ಕೆಲಸ ಮಾಡಿದರು. ಅದರ ನೆನಪಿಗೋಸ್ಕರವಾಗಿ ಈ ಸಲ ನಾವು ಎಚ್ ಶ್ರೀಧರ ಹಂದೆಯವರಿಗೆ ಒಂದು ಪ್ರಶಸ್ತಿಯನ್ನು ಕೊಡ್ತೇವೆ. ಮಕ್ಕಳ ಮೇಲೆ ಶ್ರೀಧರ ಹಂದೆಯವರಿಗೆ ಇದು ಮುಖ್ಯವಾದ ಕಾರ್ಯಕ್ರಮವನ್ನು ತಮ್ಮ ಗಮನಕ್ಕೆ ತರ್ತಾ ಇದ್ದೀವಿ. ಆಮೇಲೆ ವಿಶೇಷ ಉಪನ್ಯಾಸ, ಅವ್ರ ಬಗ್ಗೆ ಒಂದು ವಿಶೇಷ ಉಪನ್ಯಾಸ ಇದೆ, ಅದನ್ನ ಎಚ್ ವಿ ಉದಯ್ ಕುಮಾರ್ ಶೆಟ್ಟಿ ಅವರು ಮಾಡಲಿದ್ದಾರೆ. ಆಮೇಲೆ ಅವರ ಮಧ್ಯೆ ನಾವು ಹಾಸ್ಯಗೋಷ್ಠಿಯನ್ನು ಇಟ್ಕೊಂಡಿದ್ದೀವಿ. ಅದರಲ್ಲಿ ನಿತ್ಯ ಜೀವನದಲ್ಲಿ ಹಾಸ್ಯ ಅನ್ನುವಂಥದ್ದು ಈ ಕುರಿತು ಮನೋಹರಗಳು ಮಾಡ್ತಿದ್ದಾರೆ. ಮತ್ತು ಕವಿಗೋಷ್ಠಿಯಲ್ಲಿ ನಮ್ಮ ಜಿಲ್ಲೆಯ ಎಲ್ಲ ತಾಲೂಕಿನ ಸೇರಿದ ಹಾಗೆ ಸುಮಾರು 10 ಜನ ಕವಿಗಳು ಗಮನ ಮಾಡ್ತಿದ್ದಾರೆ. ಅದಕ್ಕೆ ನಮ್ಮ ಯುವ ಕವಿ ಮತ್ತು ನಮ್ಮ